ರೂಪೇಶ್ ಶೆಟ್ಟಿ ಮತ್ತು ರಾಕೇಶ್ ಕದ್ರಿ ನಿರ್ದೇಶನದ ಗಿರ್ಗಿಟ್ ಇದೀಗ ಸಖತ್ ಹೈಪ್ ಪಡೆದ ಕೋಸ್ಟಲ್ ವುಡ್ನ ನಂಬರ್ 1 ಚಿತ್ರ. ಕೇವಲ ತುಳುನಾಡು ಮಾತ್ರವಲ್ಲದೆ ಗಲ್ಫ್ ರಾಷ್ಟ್ರಗಳಲ್ಲಿ ಏಕಕಾಲಕ್ಕೆ ತೆರೆ ಕಂಡು 50ನೇ ದಿನಗಳ ಸಂಭ್ರಮಾಚರಣೆ ಆಚರಿಸಿದ್ದು ಮಾತ್ರವಲ್ಲದೆ ಇದೀಗ 75 ದಿನಗಳತ್ತ ಭರ್ಜರಿ ಪ್ರದರ್ಶನ ಕಾಣ್ತಿದೆ ಗಿರ್ಗಿಟ್. ಹೀಗಿರುವಾಗ ಇದೀಗ ಹುಬ್ಬಳ್ಳಿ ಮತ್ತು ಮೂಡಿಗೆರೆಗೆ ಗಿರ್ಗಿಟ್ ಎಂಟ್ರಿ ಕೊಟ್ಟಿದೆ. ಹೌದು, ಕಳೆದ ಶುಕ್ರವಾರದಿಂದ ಹುಬ್ಬಳ್ಳಿ ಮತ್ತು ಮೂಡಿಗೆರೆಯಲ್ಲಿ ಪ್ರದರ್ಶನ ಕಾಣ್ತಿರೋ ಗಿರ್ಗಿಟ್ ಚಿತ್ರಕ್ಕೆ ಅಲ್ಲಿನ ಮಂದಿ ಸಖತ್ ರೆಸ್ಪಾನ್ಸ್ ಕೊಡ್ತಿದ್ದಾರೆ. ಹುಬ್ಬಳ್ಳಿಯ ಅರ್ಬನ್ ಒಯಾಸಿಸ್ ಮಾಲ್ನಲ್ಲಿರೋ ಸಿನಿಪೋಲಿಸ್ನಲ್ಲಿ ದಿನ ರಾತ್ರಿ 9:50ಕ್ಕೆ ಗಿರ್ಗಿಟ್ ಪ್ರದರ್ಶನ ಕಂಡ್ರೆ, ಮೂಡಿಗೆರೆಯ ಸಂದೇಶ್ ಚಿತ್ರಮಂದಿರದಲ್ಲಿ ಸಂಜೆ 6:15 ಮತ್ತು ರಾತ್ರಿ 9:15ಕ್ಕೆ ಚಿತ್ರ ಸ್ಕ್ರೀನಿಂಗ್ ಆಗ್ತಿದೆ. ಈಗಾಗಲೇ ಇವೆರಡು ಚಿತ್ರಮಂದಿರಗಳಲ್ಲಿ ಉತ್ತಮ ಪ್ರದರ್ಶನ ಕಾಣ್ತಿದ್ದು ಮುನ್ನುಗ್ತಾ ಇದೆ. ಇದರ ಜೊತೆಗೆ ತುಳುನಾಡಿನಾದ್ಯಂತ ಮತ್ತು ಯುಎಸ್ಎನಲ್ಲಿ ಗಿರ್ಗಿಟ್ ಕಮಾಲ್ ಮಾಡ್ತಿದೆ. ಕೋಸ್ಟಲ್ ವುಡ್ನ ಮಾರುಕಟ್ಟೆಯನ್ನು ವಿಸ್ತರಿಸೋ ತುಳುನಾಡಿನ ಹೆಮ್ಮೆಯ ಚಿತ್ರಕ್ಕೆ ನಮ್ದೊಂದು ಆಲ್ ದ ಬೆಸ್ಟ್. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.